ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. SKDRDP ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇದರಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಒಂದೂವರೆಗೊಂದು ಬೆಳಕು ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಅದಕ್ಕೋಸ್ಕರನೇ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಸೌಜನ್ಯ ಹೋರಾಟಗಾರರ ತಂಡ ರಚನೆ ಮಾಡಿದ್ವಿ. ಇವಾಗ ಸಾವಿರಾರು ಕರೆಗಳು ಬರ್ತಾ ಇದೆ. ಅದರಲ್ಲೂ ಏನೋ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರುವ, ಅಂದರೆ ನನಗಿನ್ನೂ ಜೀವವೇ ಬೇಡ, ನಾನೆಲ್ಲವನ್ನೂ ಬಿಟ್ಟು ತೊರಿತಾ ಇದ್ದೀನಿ, ನನಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಈ ಸಮಾಜದಲ್ಲಿ. ಧರ್ಮಸ್ಥಳವರು ಅಷ್ಟೊಂದು ಕಿರುಕುಳ ಕೊಡ್ತಾ ಇದ್ದಾರೆ, ಮಾನಸಿಕವಾಗಿಯೂ ಎಲ್ಲ ರೀತಿಯಲ್ಲೂ ಕೊಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಬಂದಿದ್ದೀವಿ. ಈ ಒಂದು ಕೊಡಗು ವಿರಾಜಪೇಟೆಯ ಉಸ್ತುವಾರಿಯ ನಮ್ಮ ರೀನಾ ಮೇಡಮ್ ಅವರಿದ್ದಾರೆ, ಅವರು ತಗೊಂಡಿದ್ದಾರೆ. ಅದರಲ್ಲಿ ನಮ್ಮೊಂದಿಗೆ ಸಂಚಾರಿ ಸ್ಟುಡಿಯೋ ಸಂತೋಷು, ರವೀಂದ್ರ ಶೆಟ್ಟಿಯವರು ಮತ್ತು ಸೂರಜ್ ಅಂತ ನಮ್ಮ ಇನ್ನೊಬ್ಬರ ಫ್ರೆಂಡು ಮತ್ತು 3-4 ಜನ ಸೇರಿ ಬಂದಿದ್ದೀವಿ. ಅಂತ ಬಂದ ಸಂದರ್ಭದಲ್ಲಿ ಈ ಒಂದು ವಿರಾಜಪೇಟೆಯಲ್ಲಿ ಯಾವ ರೀತಿಯಲ್ಲಿ ಆ ಒಂದು ತಾಯಿಯ ನೋವು ಇದೆ ಅಂತ ಇಲ್ಲಿಯ ಸ್ಥಳೀಯರಿಗೆ ತಿಳಿಸ್ಕೊಡ್ತೀವಿ. ಏಕೆಂದರೆ ಈ ಒಂದು ಡಿಸ್ಟಿಕಲ್ಲಿ ಮಾನವೀಯತೆ ನೆಲೆಯಿಂದಲೂ ಧೀರತನದಿಂದಲೂ ದೇಶವನ್ನು ಕಾಯುವ ಸೈನಿಕರು ಅತ್ಯಂತ ಹೆಚ್ಚು ಕರ್ನಾಟಕ ರಾಜ್ಯದಿಂದ ಕಳಿಸಿರುವಂತೆ ಕೊಡಗು ಜಿಲ್ಲೆ. ಅದೇ ರೀತಿಯಲ್ಲಿ ನರ್ಸಿಂಗಲ್ಲೂ ಅಷ್ಟು ಎಲ್ಲ ರೀತಿಯಲ್ಲೂ ನಾವು ನೋಡಿ, ಕೊಡಗಿಗೆ ಒಂದು ಸಪ್ರೇಟ್ ಹೆಸರಿದೆ. ಈ ಕರ್ನಾಟಕ ರಾಜ್ಯದ ಎಲ್ಲ ಡಿಸ್ಟಿಕಲ್ಲಿ ಮಂಗಳೂರವರಿಗೆ ಒಂದು ರೀತಿಯಲ್ಲಿದ್ದರೆ ಕೊಡಗುವರಿಗೆ ಇನ್ನೊಂದು ರೀತಿಯಲ್ಲಿ ಹೆಸರಿದೆ. ಅಂಥ ಒಂದು ಡಿಸ್ಟಿಕಲ್ಲಿ ಇಂಥ ಒಂದು ಘಟನೆ ಆಗಿದೆ ಅಂತ ಹೇಳುವಾಗ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ನಾವು ಇಷ್ಟು ದೂರದಿಂದ ಮಂಗಳೂರಿಂದ, ನಾವು ಬೆಂಗಳೂರಿಂದ, ಎಲ್ಲ ಕಡೆಯಿಂದ ಬಂದು ಈ ತಾಯಿಗೊಂದು ಸಹಕಾರಕ್ಕೆ ನಿಂತಿರೋದು, ಅವರ ಕಣ್ಣೀರು, ಆ ನೋವನ್ನು ಅರ್ಥ ಮಾಡ್ಕೊಳ್ಳೇಬೇಕು. ನಾವಿವಾಗ ಇವತ್ತು ಯಾರಿಗೂ ಬೈಲಿಕ್ಕೆ ಬಂದಿರೋದಲ್ಲ, ನಮಗೆ ನಾವಾಗೇ ಇನ್ನು ಹತ್ತು ಬಿಟ್ಟಿದ್ದೀವಿ, ಅಂಥ ನೋವಾಗಿದೆ. ಅದಕ್ಕೋಸ್ಕರ ಆ ತಾಯಿ ಹತ್ರ ಕೇಳೋಣ, ಏನಾಗಿದೆ, ಇವತ್ತಿನ ರೀತಿ ಯಾವ ರೀತಿಯಲ್ಲಿ ಇದೆ, ನಿನ್ನ ಮುಖಕ್ಕೂ ಇವತ್ತಿನ ಮುಖಕ್ಕೆ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ನಿನ್ನ ನೋಡಿ ಅಳ್ತಾ ಇದ್ರು, ಇವತ್ತು ನಾವು ನಿಂತಿದ್ದೀವಿ, ಇವರಿಗೋಸ್ಕರ ನಿಂತಿದ್ದೀವಿ, ಸಂತೋಷವಾಗಿದ್ದಾರೆ, ಟೆನ್ಷನ್ ಕಮ್ಮಿ ಮಾಡಿದ್ದಾರೆ. ಅವರಿಗೆ ಒಂದು ಬದುಕುವ ದಾರಿಯನ್ನು ಇವತ್ತು ಸೌಜನ್ಯ ಹೋರಾಟವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೇಳೋಣ. ಇವರ ಹೆಸರು ಗೀತಾ ಅಂತ. ಅಕ್ಕ, ನಿಮ್ಮ ನೋವಿಗೆ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ಸ್ಪಂದನೆ ಮಾಡ್ತಾ ಇದ್ದಾರೆ. ಆಗ ಅವರಿಗೆ ತಮ್ಮ ನೋವನ್ನು ನಮ್ಮ ಸೌಜನ್ಯ ಹೋರಾಟಗಾರರು ಕರ್ನಾಟಕ ರಾಜ್ಯಾದ್ಯಂತ SKDRDP ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಇವರ ಮುಖಾಂತರವಾಗಿ ಗ್ರಾಮಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಬಡ್ಡಿಗೆ ದುಡ್ಡು ಕೊಟ್ಟು ವಾರ RBI ನಿಯಮವನ್ನು ಉಲ್ಲಂಘನೆ ಮಾಡಿ ವಾರ ದುಡ್ಡು ಕಲೆಕ್ಷನ್ ಮಾಡುತ್ತಾ ಮಾನಸಿಕ ಕಿರುಕುಳ, ಆತ್ಮಹತ್ಯೆಗೆ ಪ್ರಚೋದನೆ ಕೊಡ್ತಾರೆ. ಅದರಲ್ಲಿ ಒಬ್ಬರು ತಮಗೆ ಆಗಿರೋ ನೋವು ಅಂದರೆ ಸ್ಟಾರ್ಟಿಂಗ್ ಏನಾಗಿದೆ ಅದನ್ನು ಕೇಳೋದಕ್ಕೆ ತುಂಬ ಪ್ರಶ್ನೆ ಕೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಉತ್ತರ ಬೇಕು, ಸತ್ಯ ನೇರ ಕೊಡೋಣ. ತಮ್ಮ ಅಭಿಪ್ರಾಯವನ್ನು ನಮ್ಮ ಜನರಿಗೆ ವ್ಯಕ್ತಪಡಿಸಿ. ಸರ್, ನನಗೆ ಈ ಸಂಘದಿಂದಾಗಿ ತುಂಬ ತೊಂದರೆ ಆಗ್ತಿತ್ತು. ಅಂದರೆ ನಾವು ಸಾಲ ತಗೊಂಡಿದ್ದೀವಿ, ನಾವು ಕಟ್ಟೋದಿಲ್ಲ ಅಂತ ಹೇಳ್ತಾ ಇರಲಿಲ್ಲ. ಆದರೆ ಈಗ ನಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಸಮಸ್ಯೆ ಇದೆ, ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳಿದ್ವಿ. ಅದಕ್ಕೆ ಅವರು ಒಪ್ಪದೆ ಸೇವಾ ಪ್ರತಿನಿಧಿಯವರು ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಅಂದರೆ ಅದು ಸಂಘದ್ದು ನನ್ನ ತಂಗಿ ಸಮಸ್ಯೆ, ಅದು ನನ್ನ ತಂಗಿಯವರು ಏನೋ ಪರ್ಸನಲ್ ಇದಕ್ಕಾಗಿ ಅವರು ಊರು ಬಿಟ್ಟು ಹೋಗಿದ್ದಾರೆ. ಆದರೂ ಅವರ ಸಂಘದ ಜವಾಬ್ದಾರಿಯನ್ನು ನಾನು ತಗೊಂಡು ನಾನು ಕಟ್ಟಿ ಕೊಡ್ತಾ ಇದ್ದೆ. ಕೊನೆಗೆ ಏನೋ ಸ್ವಲ್ಪ ಸಮಸ್ಯೆ ಆಯಿತು, ನನಗೆ ಕಟ್ಟಲಿಕ್ಕೆ ಆಗಲಿಲ್ಲ. ಮಕ್ಕಳನ್ನ ಭಿಕ್ಷೆ ಬೇಡಿಸಿಬಿಟ್ಟು ಸಂಘಕ್ಕೆ ದುಡ್ಡು ಕಟ್ಟಿ, ಮತ್ತು ಅವರು ಮನೆ ಸಾಮಾನುಗಳನ್ನ ಮಾರ್ಬಿಟ್ಟು ಕಟ್ಟಬೇಕು, ಆ ಥರ ಎಲ್ಲ ಬಂದು ಮತ್ತು ಮನೆ ಸಂಘದ ಸದಸ್ಯರನ್ನೆಲ್ಲ ನನ್ನ ಮನೆ ಹತ್ರ ಬಿಟ್ಟು ಎಲ್ಲ ತುಂಬ ತೊಂದರೆ ಆಗ್ತಾ ಇತ್ತು ನನಗೆ. ಹಾಗಾಗಿ ನಾನು ಅವ್ರ ಹತ್ರ ಹೋಗಿ ನಾನು ಆಫೀಸಲ್ಲಿ ಮಾತಾಡಿದ್ದೀನಿ, ನನಗೆ ಈ ಥರ ಸಮಸ್ಯೆ ಇದೆ, ನನಗೆ ಸ್ವಲ್ಪ ಸಮಯ ಕೊಡಿ ಅಂತ ನಾನು ಮಾತಾಡಿದ್ದೀನಿ. ಆದರೆ ಅವರಿಂದ ನನಗೆ ಯಾವುದು ಇದು ಸಿಗಲಿಲ್ಲ. ಹಾಗಾಗಿ ನಾನು ನಿಮ್ಮ ಹತ್ರ ಬಂದಿದ್ದೆ ಸರ್. ಈಗ ನೀವು ನೆನ್ನೆಲ್ಲ ನನ್ನ ಜೊತೆಗೆ ನಿಂತು ಈಗ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿ ಇವಾಗ ಈ ಸಂಘದ ಆಗು ಹೋಗುಗಳ ಬಗ್ಗೆ ನನಗೆ ತಿಳಿಸಿಕೊಟ್ಟಿದ್ದೀರಾ. ಅದುವರೆಗೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ನನಗೆ ಏನು ಮಾಹಿತಿ ಇರಲಿಲ್ಲ. ನನಗೆ ಹಿಂಗೆ ಬ್ಯಾಂಕಿಗೆ ಕಟ್ಟಬೇಕಿತ್ತು, ಅದು ಯಾವುದೇ ಮಾಹಿತಿ ಇಲ್ಲ. ಈಗ ನೀವು RBI ಗೈಡ್ಲೈನ್ ಪ್ರಕಾರ ಏನೆಲ್ಲ ಇದೆ ಮಾಹಿತಿ ಕೊಟ್ಟಿದ್ದೀರಾ ನಮಗೆ. ಈಗ ಅದರಂತೆ ನಾವು ನಡೀತೀವಿ ಸರ್. ಈಗ ನನಗೆ ಸಂಘಕ್ಕೆ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನಾನು ಇನ್ನು ಮುಂದೆ ಸಂಘದಲ್ಲಿ ಕಟ್ಟಲಿಕ್ಕೆ ಹೋಗೋದಿಲ್ಲ. ಈಗ RBI ಗೈಡ್ಲೈನ್ ಪ್ರಕಾರ ಅದು ಏನಿದೆ ಸಂಘದಲ್ಲಿ ನನಗೆ ಸಂಘದ ಪಾಸ್ಬುಕ್ ಅದೆಲ್ಲ ಕೊಡಲಿ, ನಾನು ಅಲ್ಲಿಗೇನೆ ನಾನು ಕಟ್ಟಿ ಕೊಡ್ತೀನಿ ಸರ್. ಇವಾಗ ಯಾವ ಕಾರಣಕ್ಕೋಸ್ಕರ ಕಟ್ಟಲಿಕ್ಕೆ ಆಗಿಲ್ಲ? ನನ್ನ ಮಕ್ಕಳ ಆರೋಗ್ಯದ ಸಮಸ್ಯೆಯಿಂದಾಗಿ ನನಗೆ
ತುಂಬಾ ಹಣ ಖರ್ಚಾಗಿದೆ. ನಾನು ಬೇರೆ ಮೈಕ್ರೋ ಫೈನಾನ್ಸ್ ಸಂಘಗಳಲ್ಲಿನೂ ಸಾಲ ಮಾಡಿದ್ದೀನಿ. ಒಂದು ಸಾಲ ತೀರ್ಸ್ಲಿಕ್ಕೆ ಇನ್ನೊಂದು ಸಾಲ, ಇನ್ನೊಂದು ಸಾಲ ತೀರ್ಸ್ಲಿಕ್ಕೆ ಇನ್ನೊಂದು ಸಾಲ, ಹೀಗೆ ಸಾಲದ ಮೇಲೆ ಸಾಲ ಆಗಿ ಸಾಲ ತುಂಬಾ ಜಾಸ್ತಿ ಆಗಿರೋದ್ರಿಂದ ನನಗೆ ಇವಾಗ ಅದರಲ್ಲೂ ನನ್ನ ತಂಗಿದು ಸಾಲದ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಅವಳ 2 ಮಕ್ಕಳನ್ನು, ನನ್ನ ಮಕ್ಕಳನ್ನ ನಾನು ಸಾಕ್ತಾ ಇರೋದ್ರಿಂದ ನನಗೆ ತುಂಬಾ ಹೊರೆ ಆಗ್ತಾ ಇದೆ ಇದು ಕಟ್ಟಲಿಕ್ಕೆ. ಅದಕ್ಕೋಸ್ಕರ ನಾನು ಮತ್ತೆ ನನಗೆ ಒಂದು ಸಣ್ಣ ಗುಡಿ ಕೈಗಾರಿಕೆ ಮಾಡಿಕೊಂಡು ನಾನು ಜೀವನ ಮಾಡ್ತಾ ಇದ್ದೆ. ಈಗ ಅದು ಕೂಡ ಈ ಹಣದ ಸಮಸ್ಯೆಯಿಂದಾಗಿ ಅದನ್ನು ನಿಂತೋಗಿದೆ. ನನಗೆ ಆದಾಯ ಬರೋ ಎಲ್ಲ ಮೂಲಗಳು ನನಗೆ ಈಗ ಮುಚ್ಚೋಗಿದೆ. ಅದಕ್ಕಾಗಿ ನಾನು ಈ ಒಂದು ದಾರಿ ಕಂಡುಕೊಂಡಿದ್ದೀನಿ. ಮಕ್ಕಳಿಗೆ ಏನು ಕಾಯಿಲೆ, ಅಪರೂಪ ಕಾಯಿಲೆ ಅಂತ ಹೇಳಿದ್ರಲ್ಲ, ಅಂದ್ರೆ ಅವರಿಗೆ ಒಂದು ತಲೆಸೆಮಿಯಾ ಅಂತ ಒಂದು ಕಾಯಿಲೆ ಇತ್ತು. ಆ ಟ್ರೀಟ್ಮೆಂಟಿಗಾಗಿ ನಾನು ಸುಮಾರು ಸಾಲ ಮಾಡ್ಕೊಂಡಿದ್ದೆ. ಈಗ ಟ್ರೀಟ್ಮೆಂಟ್ ಮುಗಿದಿದೆ, ಆದ್ರೆ ಈಗ ಈ ಸಾಲನ ನಿಭಾಯಿಸ್ಲಿಕ್ಕೆ ನನ್ನ ಕೈಲಿ ಆಗ್ತಾ ಇದೆ. ಟ್ರೀಟ್ಮೆಂಟಿಗೆ ಇವಾಗ ಈ ಸಾಲ ತೆಗೆದ ಸಂಸ್ಥೆಯಿಂದ ಏನು ಸಹಾಯಧನ ಮಾಡಿಲ್ವಾ? ಇಲ್ಲ ಸರ್, ನಾನು ಆ ಥರ ನನಗೆ ಯಾವುದು ಸಹಾಯ ಮಾಡಿಲ್ಲ. ಮತ್ತೆ ನಾನು ಇನ್ಶೂರೆನ್ಸ್ ಆ ಥರ ಏನು ಮಾಡಿಸಿರ್ಲಿಲ್ಲ ಆ ಟೈಮಲ್ಲಿ. ಅಲ್ಲ, ಮಾಡಿಸಿದ್ರು ನೀವು ಒಂದು ಸಂಘದಲ್ಲಿ ಇದ್ದೀರಾ, ಅದು ಧರ್ಮಸ್ಥಳ ಸಂಘದಲ್ಲಿ ಇದ್ದೀರಾ, ಈ ಥರ ಮಕ್ಕಳಿಗೆ ಕಾಯಿಲೆ ಆಗಿದೆ, ಅಪ್ಪ ಗಂಡನಿಗೂ ಹುಷಾರಿಲ್ಲ, ಅದು ವಂಶ ಪಾರಂಪರ್ಯವಾಗಿ ಬಂದಿರೋ ಕಾಯಿಲೆ, ಇಂಥದ್ದು ಆಗಿದೆ. ಆ ಸಾಲ ಯಾರ ಹತ್ರದಿಂದ ನನಗೆ ಯಾವ್ದು ಸಹಾಯ ಸಿಗ್ಲಿಲ್ಲ ಸರ್. ಅಲ್ಲ, ಇವತ್ತು ಯಾವುದೋ ಕಾಯಿಲೆ ಬರೋದು ಸ್ಟಾರ್ಟಿಂಗ್ ಹೇಳ್ಬಿಟ್ಟು ಯಾವ್ದು ಬರ್ತಾ ಇಲ್ಲ. ಹೌದಾ? ನೀವು ಸಾಲ ತಕೊಂಡ ನಂತರ ಬಂದಿರೋದು, ಅದಕ್ಕೆ ನೀವು ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಿದ್ರೆ ನಿಮ್ಮ ಮಕ್ಕಳನ್ನ ಉಳಿಸ್ಕೊಳ್ಲಿಕ್ಕೋಸ್ಕರ. ಆ ಒಂದು ಮಾನವೀಯತೆನು ನಮ್ಮ ಈ ಧರ್ಮಸ್ಥಳ ಸಂಘದವರಿಗೆ ಇರುವ ಇಲ್ಲ ಸರ್. ನನಗೆ ಯಾವ ಕಡೆಯಿಂದ ನನಗೆ ಯಾವ್ದು ಸಹಾಯ ಸಿಗ್ಲಿಲ್ಲ ಸರ್. ಹಾಗಾಗಿ ನಾನು ಯಾರ ಹತ್ರನೂ ನಾನು ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಸಾಲ ಮಾಡಿ ನನ್ನ ಕಷ್ಟನ ನಾನು ಇದು ಮಾಡ್ಕೊಂಡಿದ್ದೀನಿ. ಈಗ ನನಗೆ ಅದನ್ನ ನಿಭಾಯಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಕಟ್ಟೋದೇ ಇಲ್ಲ ಅಂತಾನೂ ಹೇಳ್ತಾ ಇಲ್ಲ ಸರ್. ನಾನು ಸಾಲ ತಗೊಂಡಿದ್ದೀನಿ, ನನ್ನ ಕಷ್ಟಕ್ಕೆ ನಾನು ಕಟ್ತೀನಿ. ಅದು ಕಾನೂನು ರೀತಿ ಏನು ಇದೆ ಆ ರೀತಿ ನಾನು ಕಟ್ಕೊಂಡು ಹೋಗ್ತೀನಿ. ಅಲ್ಲ, ಅದು ಯಾರು ಎಲ್ಲೋ ಹೇಳ್ತಾರೆ, ಕಟ್ಟಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ನಾವು ಕಟ್ತೀವಿ. ಕಾನೂನು ಪ್ರಕಾರ ಏನಿದೆ, ಪಾಸ್ ಪುಸ್ತಕ, ಬ್ಯಾಂಕಿಗೆ ನೇರವಾಗಿ ಕಟ್ಟೋದು, RK ಬಾಂಡು, LIC ಬಾಂಡು ಇದೆ, ಅದೆಲ್ಲ ಈ ವಾರದ ಬಡ್ಡಿ, ಇದನ್ನ ಲೆಕ್ಕಾಚಾರ ಮಾಡಿ ನಿಮಗೆ ನಾವು ಕೊಡ್ಲಿಕ್ಕಿದ್ರೆ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ, ಇಲ್ಲ ನೀವು ನಮಗೆ ಕೊಡ್ಲಿಕ್ಕೆ ನಮಗೆ ಕೊಡಬೇಕು. ಈ ರೀತಿಯಲ್ಲಿ ನಾವು ಹೇಳ್ತಾ ಇರೋದು ಎಲ್ಲರಿಗೂ. ನೀವು ಕಟ್ಟೋದೇ ಬೆಳಿಗ್ಗೆ ನಾವು ಯಾರಿಗೂ ಹೇಳ್ತಾ ಇಲ್ಲ. ಇದ್ರ ಮಧ್ಯೆ ನೀವು ಫ್ಯಾಕ್ಟ್ರಿ ಹಾಕಿದಾರಲ್ಲ, ಅದು ಸಾಲ ಇಲ್ಲಿಂದ ತಗೊಂಡು ಹಾಕಿರೋದು ಏನು ಫ್ಯಾಕ್ಟ್ರಿ? ಅದು ನಾನು ಬ್ಯಾಂಕ್ ಲೋನ್ ಮಾಡಿಬಿಟ್ಟು ನಾನು ಫಸ್ಟ್ ಶುರು ಮಾಡಿದೆ. ಅಲ್ಲಿಂದ ನಾನು ಸ್ವಲ್ಪ ಚೆನ್ನಾಗಿ ನಡೀತಾ ಇತ್ತು. ನನ್ನ ಈ ಮಕ್ಕಳ ಆರೋಗ್ಯ ಸಮಸ್ಯೆಯಿಂದಾಗಿ ನನಗೆ ದುಡ್ಡಿದ್ದು ಸ್ವಲ್ಪ ತೊಂದರೆ ಆಗಿ ನಾನು ಮುಚ್ಚಿಟ್ಟಿದ್ದೆ. ಮತ್ತೆ ನಾನು ಧರ್ಮಸ್ಥಳ ಸಂಘದಿಂದನೇ ತೆಗೆದುಬಿಟ್ಟು ನಾನು ಅದು ಮುಂದುವರಿಸಲಿಕ್ಕೆ ಅಂತ ನೋಡಿದೆ. ಆದರೆ ನನಗೆ ಬೇರೆ ಪರ್ಸನಲ್ ಪ್ರಾಬ್ಲಮ್ ಇರೋದ್ರಿಂದ ಆ ಹಣನ ನಾನು ಅದು ಬೇರೆ ಕಡೆ ಬಳಸ್ಕೊಳ್ಬೇಕಾಯ್ತು. ಈಗ ನನಗೆ ಫ್ಯಾಕ್ಟ್ರಿ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನಾನು ಮುಚ್ಚಿಟ್ಟಿದ್ದೀನಿ. ಈಗ ಆಯ್ತು 8 ತಿಂಗಳಿಂದ ನಾನು ಅದು ಮುಚ್ಚಿಟ್ಟಿದ್ದೀನಿ. ಅದಕ್ಕೆ ಧರ್ಮಸ್ಥಳ ಸಂಘದಿಂದ ಸಾಲ ಕಂಡು. ಹೌದು. ಅದು ನಡೆಸ್ಕೊಳ್ಳಿ ಕಟ್ಬೋದಿತ್ತಲ್ಲ, ಯಾಕೆ ನಡೆಸಿ? ಆದ್ರೆ ನನಗೆ ಹೊರಗಡೆದು ಕೂಡ ನನಗೆ ತುಂಬಾ ಸಾಲದ ಸಮಸ್ಯೆ ಇತ್ತು. ಮತ್ತೆ ನನಗೆ ಮಕ್ಕಳ ಹಾಸ್ಪಿಟ್ಲಿಗೆ ಅದಕ್ಕೆಲ್ಲ ಖರ್ಚಿಗೆ ನನಗೆ ಬೇಕಿತ್ತು. ಹಾಗಾಗಿ ನಾನು ಅದನ್ನ ಮತ್ತೆ ಇನ್ನೊಂದು ಹೇಳ್ತಾ ಇದ್ರಲ್ಲ, 12 ಬೇರೆ ಯಾವುದೋ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಲ್ಯಾಬಲ್ಲಿ. ಯಾವ್ದು? ಅದು ನಾನು ಒಂದು ಪ್ರೈವೇಟ್ ಲ್ಯಾಬಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮಧ್ಯಾಹ್ನದವರೆಗೆ ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಬಂದು ಮಧ್ಯಾಹ್ನ ಮೇಲೆ ನಾನು ಒಂದು ಬಟ್ಟೆ ವ್ಯಾಪಾರ ಮೈಸೂರಿಗೆ ಹೋಗ್ಬಿಟ್ಟು ಮೈಸೂರಲ್ಲಿ ರೋಡ್ ಸೈಡಲ್ಲಿ ನಿಂತು ನಾನು ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಬಂದು ನಾನು ಈ ಸಂಘಗಳಿಗೆಲ್ಲ ಕಟ್ತಾ ಇದ್ದೆ. ಇಲ್ಲಿ ನಮ್ಮ ವಿರಾಜಪೇಟೆಯಿಂದ ಮೈಸೂರು ಹೋಗ್ಬೇಕು, ಎಷ್ಟು ದೂರ ಇದೆ? 3 ಅವರ್. 3 ಅವರ್ ಬಸ್ಸಲ್ಲಿ? ಹೌದು. ಅದ ಗಾಡಿ ಏನಾಗಿದೆಯಾ? ಏನಿಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ದೆ. KSRTC ಬಸ್ಸಲ್ಲಿ ಫ್ರೀ ಟಿಕೆಟ್ ಇರೋದ್ರಿಂದ ನಾನು ಅದೇ ಬಸ್ಸಲ್ಲಿ ಹೋಗಿ ನಾನು ಸಂಜೆ ರಾತ್ರಿ 8 ಆ ಬಸ್ಸಲ್ಲಿ ವಾಪಸ್ ಬರ್ತಾ ಇದ್ದೆ. ರಾತ್ರಿ ಮನೆ ತಲುಪುವಾಗ 11 ಆಗ್ತಾ ಇತ್ತು. ಅಲ್ಲಿವರೆಗೂ ನನಗೆ ಸಂಘದ ಮೆಂಬರ್ಸ್ಗಳು ದುಡ್ಡು ಕಟ್ಟದೇ ಇದ್ದಾಗ ಬಂದು ಮನೆ ಬಾಗಿಲಲ್ಲಿ ಕೂರ್ತಾ ಇತ್ತು. ಹಾಗೆ ಸಂಘದ ಮೆಂಬರ್ಸ್ಗಳಿಗೆ ಇವರು ಪ್ರೆಷರ್ ಆಗ್ತಾರೆ, ಅವ್ರು ಬಂದು ನಮ್ಮ ಹತ್ರ ಬಂದು ಮನೆ ಹತ್ರ ಬಂದ್ಬಿಟ್ಟು ನಮ್ಗೆ ಗಲಾಟೆ ಮಾಡ್ತಾರೆ. ನಿಮ್ಮ ಸಂಘದಲ್ಲಿ ಇರುವ ಮೆಂಬರ್ಸ್. ಹೌದು. ಈ ಮಕ್ಕಳನ್ನು ಭಿಕ್ಷಾಟನೆಗೆ ಬಿಡಿ, ಅದು ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಹೇಳಿದ್ದು ಸರ್. ಅಂದ್ರೆ ನಾನು ದುಡ್ಡು ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ನನಗೆ ಟೈಮ್ ಬೇಕು ಅಂತ ಕೇಳ್ಬೇಕಾದ್ರೆ ಅವರು ದುಡ್ಡು ತಗೊಂಡು ಅವರ ತಂದೆ ತಾಯಿ ಹೋಗಿದಾರಲ್ಲ, ಅವರ ಮಕ್ಕಳಿದಾರಲ್ಲ, ಅವ್ರು ಭಿಕ್ಷೆ ಬೇಡ್ಬಿಟ್ಟು ಸಂಘಕ್ಕೆ ಕಟ್ಟಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಸರ್. ಈ ಮಕ್ಕಳು ಹೆಣ್ಣು ಮಕ್ಕಳ ಗಂಡು ಮಕ್ಕಳು? 2 ಹೆಣ್ಣು ಮಕ್ಕಳು ಸರ್. ಒಂದು 13 ವರ್ಷ, ಒಂದು 7 ವರ್ಷದ್ದು, ಅಲ್ಲ 9 ವರ್ಷದ್ದು. ಇವಾಗ ನಿಮ್ಮ ಸಪ್ರೇಟ್ ಆಗಿ 10 ಜನ ಮುಂದೆ 10 ಜನರ ಮುಂದೆ ಹೇಳಿರೋದು ಸರ್. ಕಳಿಸಿ. ಹೌದು ಸರ್. ದಾರಿಯಲ್ಲಿ ಕಳಿಸ್ಬಿಟ್ಟು ನಿಮ್ಮ ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ ಮಕ್ಕಳನ್ನ ಬೀದಿಗೆ ಬಿಡಿ, ಅವಾಗ ಅವರು ಬರ್ತಾರೆ, ಎಲ್ಲಿದ್ರು ಅವ್ರು ಬರ್ತಾರೆ, ಅವರ ಮಕ್ಕಳು ಬೀದಿಯಲ್ಲಿ ಬಿದ್ದಾಗ ಅವ್ರು ಬಂದೇ ಬರ್ತಾರೆ. ನಿಮ್ಮ ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ? ಅವರ ಮನೆ ವಸ್ತುಗಳನ್ನ ನೀವು ಅವರ ಮನೆ ವಸ್ತುನ ನೀವು ಮುಟ್ಟಬಾರದು, ನಿಮಗೆ ಏನು ಅಧಿಕಾರ ಇದೆ? ಹಾಗೆ ಈಗ ನನ್ನ ತಂಗಿ ಮನೆ ವಸ್ತುನ ನನ್ನ ಮನೇಲಿ ಇಟ್ಕೊಂಡಿರೋದ್ರಿಂದ ನಿಮಗೆ ಏನು ಅಧಿಕಾರ ಇದೆ ಅವರ ವಸ್ತು ಮೇಲೆ? ಹಾಗೆ ಹೀಗೆ ಅಂತ ಹೇಳಿ ನನಗೆ ಬಾಯಿಗೆ ಬಂದಾಗ ಮಾತಾಡಿದ್ದಾರೆ ಸರ್. ಅವರ ಮಕ್ಕಳನ್ನು ನೀವು ತಾವು ಸಾಕ್ತಾ ಇದ್ದೀರಿ? ಹೌದು ಸರ್. ತಮ್ಮ ಮಕ್ಕಳಿಗೆ ಇಬ್ಬರಿಗೆ ಹುಷಾರಿಲ್ಲ, ಗಂಡನಿಗೆ ಹುಷಾರಿಲ್ಲ. ಹೌದು ಸರ್. ಇವಾಗ ಈ ನೀವು ಹೋಗಿರೋ ತಂಗಿ ಹಂಗೆ ಧರ್ಮಸ್ಥಳವರೆಗೆ ದುಡ್ಡು ಕಟ್ಟಲಿಕ್ಕಿದೆ. ಹೌದು.
ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು ಅವರ ಮಕ್ಕಳನ್ನು ಬೀದಿಗೆ ಭಿಕ್ಷಾಟನೆಗೆ ಬಿಡಿ ಅಂತ. ಆವಾಗ ಅವ್ರು ಎಲ್ಲಿದ್ರು ಬರ್ತಾರ ಬರ್ತಾರೆ ಅಂತ ಸರ್. ಅಂತ ಒಂದು ಕಟುವರಿಗಳಲ್ಲ ಅದು. ಹೌದು ಸರ್. ಕರಗೊಂದು ಮನಸ್ಸು ಇಲ್ಲ, ಮಾನವೀಯತೆ ಎಂಬುದು ಅವರಿಗೆ ಸ್ವಲ್ಪನೂ ಇಲ್ಲ ಅಂತ ಕಾಣಿಸ್ತಲ್ಲ. ಅದೇ ನಾವು ಕಟ್ಟದೇ ಇದ್ದ ಪಕ್ಷದಲ್ಲಿ ಅವ್ರು ಆ ಮಾತು ಹೇಳಿದ್ರೆ ಬೇರೆ ಇದೆ. ನಾನು ಕಟ್ಟುತ್ತಾ ಇದ್ದೀನಿ ಸರ್. ಒಂದು ವಾರ ಸಮಸ್ಯೆ ಆಗಿದ್ದಕ್ಕೆ ಈ ಮಾತನ್ನ ಅವ್ರು ಹೇಳಿದ್ರು. ಅವರ ಹೆಸರೇನು ಅಂತ ತೋರಿಸಿಬಿಡಿ. ಅವ್ರು ಮೀನಾಕ್ಷಿ ಮೇಡಮ್ ಅಂತ. ಯಾವ ಸಂಘದವರು ಅವರು? ಧರ್ಮಸ್ಥಳ ಸಂಘದವರು. ಧರ್ಮಸ್ಥಳ ಸಂಘದವರು. ಇವಾಗ ನೀವು ಅದು ಅಲ್ಲ, ಇನ್ನ ಹೇಳಿದಿರಿ 2 ತಿಂಗಳಾಯ್ತು ಮಕ್ಕಳಿಗೆ ಹೌದು, ಅಂದ್ರೆ ಟ್ರೀಟ್ಮೆಂಟ್ ಗೆ ಅದು ನೇರವಾಗಿ ಟ್ರೀಟ್ಮೆಂಟ್ ಮುಗ್ದ ಮೇಲೆ ಪ್ರತಿ ತಿಂಗಳು ಅವರಿಗೆ ಫಾಲೋ ಅಪ್ ಗೆ ಕರ್ಕೊಂಡು ಹೋಗ್ಬೇಕು, ಅವರಿಗೂ ಕೆಲವು ಮೆಡಿಸಿನ್ ಗಳನ್ನ ತೆಗೆದು ಕೊಡ್ಬೇಕು, ಎಲ್ಲ ಮಾಡ್ಬೇಕು. ಈ ಒಂದು ಸಮಸ್ಯೆಯಿಂದಾಗಿ ನನಗೆ ಮಕ್ಕಳಿಗೆ ಊಟಕ್ಕೆ ತಂದು ಕೊಡೋದಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ನನಗೆ ಹಾಸ್ಪಿಟ್ಲಿಗೆ ಒಂದು ಚೆಕಪ್ ಗೆ ಕರ್ಕೊಂಡು ಹೋಗ್ಲಿಕ್ಕಾಗ್ಲಿ, ಅವರಿಗೆ ಒಂದು ಟ್ಯಾಬ್ಲೆಟ್ ತಂದು ಕೊಡ್ಲಿಕ್ಕಾಗ್ಲಿ ನನ್ನ ಕೈಲಿ ಆಗ್ತಾ ಇಲ್ಲ. 2 ತಿಂಗಳಿಂದ ನನ್ನ ಮಕ್ಕಳದ್ದು ಮೆಡಿಸಿನ್ ಕೂಡ ನಾನು ಕೊಡ್ತಾ ಇಲ್ಲ. ಅವರಿಗೆ ಕೇವಲ ಕೊಡ್ಲಿಕ್ಕಿರೋ ಕೆಲವು ಸಪ್ಲಿಮೆಂಟ್ಸ್ ಕೊಡ್ಬೇಕು, ಅದು ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ. ಆ ತರ ಪರಿಸ್ಥಿತಿಯಲ್ಲಿ ಈಗ ನಾನಿದ್ದೀನಿ. ಹಾಗಾಗಿ ನಾನು ಸಂಘಗಳಿಗೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇವಾಗ ನಿನ್ನೆ ಹೇಳ್ತಾ ಇದ್ರೆ ಅಡಿಗೆ ಮಾಡಿ ದಿನ ಎಷ್ಟಾಯ್ತು ಗೊತ್ತಾಗ್ತಾ ಇಲ್ಲ ಅಂತ. ಹೌದು ಸರ್, ನಾನು ಈ ಒಂದು ಇದರಿಂದಾಗಿ ದುಡ್ಕೊಂಡು ಬಂದಿದ್ದೆಲ್ಲ ಇಲ್ಲಿ ಸಂಘಗಳಿಗೆ ಕಟ್ಲಿಕ್ಕೆ ಆಯ್ತು. ನನ್ನ ಮನೆಯಲ್ಲಿ ಒಂದು ಒಲೆ ಕಸ್ಲಿಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ನಾ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾ ಇದ್ದೀನಿ. ಒಂದು ಅಕ್ಕಿ ತಗೊಂಡ್ ಬರ್ಲಿಕ್ಕೂ ನನ್ನ ಹತ್ರ ದುಡ್ಡು ಉಳಿಯೋದಿಲ್ಲ. ಈಗ ತಗೊಂಡ್ ಬರೋದು ಸಂಘಗಳಿಗೆ ಕಟ್ಟೋದು ಇದೇ ಆಗ್ತಾ ಇದೆ. ನನ್ನ ತಮ್ಮ ಅವ್ನಿಗೆ ಡಿಸ್ಕ್ ಪ್ರಾಬ್ಲಮ್ ಇದೆ, ಅವ್ನಿಗೆ ಕೆಲಸ ಮಾಡ್ಲಿಕ್ಕೆ ಆಗದಿದ್ರು ಕೂಡ 4 ಮಕ್ಕಳನ್ನ ಸಾಕೋ ಜವಾಬ್ದಾರಿ ಅವ್ನು ತಗೊಂಡು ಈಗ ಕೂಲಿ ಕೆಲಸ ಮಾಡಿ ತಂದು ನನ್ನ ಮಕ್ಕಳಿಗೆ ಊಟ ಕೊಡ್ತಾ ಇರೋದು. ಅವರೇ ನಮ್ಮ ಹೊಟ್ಟೆ ಬಟ್ಟೆ ನೋಡ್ತಾ ಇರೋದು. ನಾನು ದುಡ್ದಿದ್ದ ದುಡ್ಡೆಲ್ಲ ಸಂಘಗಳಿಗೆ ಕಟ್ತಾ ಇರೋದು. ಅದರಲ್ಲೂ ಈಗ ನನಗೆ ಅದು ಕಟ್ಲಿಕ್ಕೂ ಕೂಡ ನನಗೆ ಸಮಸ್ಯೆ ಆಗ್ತಾ ಇದೆ. ನನಗೆ ಮತ್ತೆ ರಾತ್ರಿ 11 ಗಂಟೆ 2 ಗಂಟೆ ತನಕ ಮನೆಯಲ್ಲಿ ಕೂತಿರೋ ಅಂತ ಹೇಳೋದು. ಹೌದು, ಅದು ಅಂದ್ರೆ ನಾವು ಸಂಘಕ್ಕೆ ನಾವು ದುಡ್ಡು ಕಟ್ಟದಿದ್ದಾಗ ಬೇರೆ ಮೆಂಬರ್ಗಳ ಕೈಲಿ ಅವ್ರು ಕಟ್ಸಿರ್ತಾರೆ. ಆ ದುಡ್ಡಿಗಾಗಿ ಈ ಸಂಘದ ಮೆಂಬರ್ಸ್ ಬಂದು ರಾತ್ರಿ ಎಲ್ಲ ಮನೇಲಿ ಬಾಗಿಲಲ್ಲಿ ಬಂದು ಕೂರ್ತಾರೆ. ನಾನು 1 ಗಂಟೆ ಆಗಿ ಬಂದ್ರು ಕೂಡ 1 ಗಂಟೆಗೂ ಮನೆ ಬಾಗಿಲಲ್ಲಿ ಕೂತ್ಕೊಳ್ತಾರೆ. ಅವರು ಎದ್ದು ಹೋಗೋದಿಲ್ಲ, ದುಡ್ಡು ಕೊಡ್ಲೇಬೇಕು ಅಂತೇಳಿ ಬಂದು ಕೂರ್ತಾರೆ. ಅದು ಯಾವ ಸಂಘದವರು? ಅದು ಬೇರೆ ಮೈಕ್ರೋ ಫೈನಾನ್ಸ್ ಅವರು, ಸಮಸ್ತ. ಹೌದು. ಮತ್ತೆ ಇನ್ನೊಂದು ಹೇಳಿದ್ರಿ, ಇವಾಗ ಧರ್ಮಸ್ಥಳ ಸಂಘದ ವಿಷಯವಾಗಿ ನೀವು ಹೇಳಿದ್ರಿ, ಇಲ್ಲ ಬೆಳಿಗ್ಗೆಯಿಂದ ಪಾಪ 7 ಗಂಟೆಗೆ ನಾವು ಹೋಗಿ ಸಭೆ ಸೇರ್ಬೇಕಿತ್ತು, ಆ ನಂತರ ನೀವು ದುಡ್ಡು ಕಟ್ಟೋದಕ್ಕೆ ಅಷ್ಟು ಜನ ಕೆಲಸಕ್ಕೆ ಬಿಟ್ಟಿಲ್ಲ. ಅದು ಇದು ಇನ್ನೊಂದು ಬೇರೆ BSS ಮೈಕ್ರೋ ಫೈನಾನ್ಸ್ ಅಲ್ಲಿ ಅದು 7:15 ಮೀಟಿಂಗ್ ಇದ್ದಿದ್ದು. ನಾನು ಸಂಘದ ಸರ್ಗೆ ಫೋನ್ ಮಾಡಿ ಹೇಳಿದ್ದೆ, ನಾನು ಸರ್ ನನಗೆ ಈ ಕೈಯಲ್ಲಿ ಕಟ್ಲಿಕ್ಕೆ ದುಡ್ಡಿಲ್ಲ, ನಾನು ವ್ಯಾಪಾರಕ್ಕೆ ಹೋಗ್ಬಿಟ್ಟು ನಾನು ದುಡ್ಡು ತಂದು ಕೊಟ್ಟು ಕಟ್ಟಬೇಕು. ನಾನು ಈಗ ಮೈಸೂರಿಗೆ ಬಂದಿದ್ದೀನಿ, ಯಾವ ಮೆಂಬರಿಗೆ ತೊಂದರೆ ಮಾಡಬೇಡಿ, ನಾನು ನಿಮಗೆ 2 ಗಂಟೆ ಒಳಗೆ ನಾನು ನಿಮಗೆ ದುಡ್ಡು ಕಟ್ಟಿ ಕೊಡ್ತೀನಿ ಅಂತ ನಾನು ಅವ್ರ ಹತ್ರ ಹೇಳಿದ್ದೆ. ಆದ್ರೂ ಬಾಕಿ 9 ಜನರನ್ನ ಕೆಲ್ಸಕ್ಕೆ ಹೋಗಕ್ಕೆ ಬಿಡದ ಹಾಗೆ 1 ಗಂಟೆವರೆಗೆ, ಮಧ್ಯಾಹ್ನ 1 ಗಂಟೆವರೆಗೆ ಅವ್ರಿಗೆ ಆ ರೂಮಿಂದ ಕೂತಲಿಂದ ಎದ್ದೇಳಕ್ಕೆ ಬಿಡದೆ ಅವರ ದುಡ್ಡು ನೀವು ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕೂರಿಸಿದ್ದಾರೆ. ಜೊತೆಗೆ ನನ್ನ ಕೇಳಿದ್ರು ನೀವು ಎಲ್ಲಿದ್ದೀರಾ ಅಂತ. ನಾನು ಹೇಳ್ಕೊಟ್ಟೆ ಇಂಥ ಜಾಗದಲ್ಲಿ ನಾನು ಮೈಸೂರಲ್ಲಿ ಇದ್ದೀನಿ ಅಂತ ಹೇಳುವಾಗ ಅವರ ಮೈಸೂರಲ್ಲಿರುವ ಅವರ ಸಂಘದ ಮೆಂಬರ್ಸ್ನ ಅಲ್ಲಿ ನನ್ನ ಹುಡುಕ್ಲಿಕ್ಕೆ ಅವ್ರು ಕಳಿಸಿಕೊಟ್ಟಿದ್ದಾರೆ. ಅದು ಆ 1 ವಾರದ ಅಮೌಂಟ್ ಕಟ್ಟದೇ ಇದ್ದಕ್ಕೆ. ಯಾರಿಗೋ ಕದ್ದು ಮುಚ್ಚಿ ಓಡಾಡಿ, ಯಾರಿಗೂ ಕದ್ದು ಮುಚ್ಚಿ ನೇರವಾಗಿ ಹೇಳಿ ಇರೋ ವಿಷಯ ಇಂಥ ಸ್ಪಾಟ್ ಅಲ್ಲೇ ಇದ್ದೀನಿ ಅಂತ ಕೂಡ ನಾನು ಹೇಳಿದ್ದೆ. ಅಲ್ಲಿಗೆ ನನ್ನ ಫೋಟೋ ಕಳಿಸಿಬಿಟ್ಟು ಅಂತ ಜನರು ಹುಡುಕಿ ಅಂತೇಳಿ ಕಳಿಸಿದ್ದಾರೆ. ಈ ತರ ಎಲ್ಲ ಸಮಸ್ಯೆ ಆಗ್ತಾ ಇದೆ. ಈಗ ಸಂಘದ ನಾನ್ ಕಟ್ಟಿಲ್ಲ ಅಂತೇಳಿ ಸಂಘದ ಮೆಂಬರ್ಗೆ ನಿಮ್ಗೆ ಲೋನ್ ಕೊಡೋದಿಲ್ಲ, ನಿಮ್ಮ ಇದನ್ನ ಲೋನ್ ಡ್ಯೂ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ದುಡ್ಡನ್ನ ಇವತ್ತೇ ತಂದು ಸಂಘದಲ್ಲಿ ಪೂರ್ತಿ ದುಡ್ಡು ಕಟ್ಟಿ ಮುಗಿಸ್ಬೇಕು. ಈ ತರ ಅವರಿಗೆ ಪ್ರೆಷರ್ ಆಗ್ತಾ ಇರೋದ್ರಿಂದ ಸಂಘದ ಮೆಂಬರ್ಸ್ ನನ್ನ ಮನೆಗೆ ಬಂದು ನನ್ನ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ. ಇದರಿಂದ ನನಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ನನಗೆ ಮನೆಗೆ ಹೋಗ್ಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿಯಲ್ಲಿ ಆಗಿದೆ. ತಾಯಿಗೂ ನೀನು ನೋಡ್ತಾ ಇದೀವಲ್ಲ, ಕೂರ್ಲಿಕ್ಕೆ ಆಗ್ತಲ್ಲ. ನನ್ನ ತಾಯಿ ಕೂಡ ಪೇಷಂಟ್, ಅವರಿಗೂ ತುಂಬಾ ಹೊತ್ತು ಕೂರ್ಲಿಕ್ಕೆ ಆಗಲ್ಲ. ಅವರಿಗೆ ಕಾಲೆಲ್ಲ ಬಿರುಕು ಬಿಟ್ಟು ಅವರಿಗೆ ಸ್ವಲ್ಪ ದೂರ ಜಾಸ್ತಿ ನಡೆದ್ರೆ ಅವರಿಗೆ ಕಾಲಲ್ಲಿ ರಕ್ತ ಬರೋದು, ಆ ತರ ಎಲ್ಲ ಪರಿಸ್ಥಿತಿಯಲ್ಲಿ ಅವರು ಮನೆಗೆ ಹೋಗಿ ಬಟ್ಟೆ ವ್ಯಾಪಾರ ಮಾಡಿ ಬದುಕ್ತಾ ಇದ್ರು. ಈಗ ನನ್ನ 4 ಮಕ್ಕಳು, ನಮ್ದು ನನ್ನ ತಂಗಿದ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಈಗ ಅವರಿಗೆ ಕೊಟ್ಟು ಅವ್ರ ಮನೇಲಿ ಇರೋದು. ಅಂತೂ ನಾವು ಬೆಳಿಗ್ಗೆ ಹೋಗಿ ರಾತ್ರಿ ಬರೋಷ್ಟರಲ್ಲಿ ಅವರಿಗೂ ಬಂದು ತುಂಬಾ ಹಿಂಸೆ ಮಾಡ್ತಾ ಇದ್ದಾರೆ ಬೇರೆ ಸಂಘದವರೆಲ್ಲ. ನೀವು ದುಡ್ಡು ಕಟ್ಟಿ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ. ನಾನು ನನ್ನ ತಮ್ಮ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತೀವಿ ಕೆಲಸ ಮುಗಿಸ್ಕೊಂಡು, ಮನೇಲಿರೋರಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಇವಾಗ ನೀವು ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಂತ ಹೇಳಿದ್ರಿ, ಫ್ಯಾಕ್ಟ್ರಿ ಓಪನ್ ಮಾಡೋಕೆ ಏನಾದ್ರು ದುಡ್ಡು ಅವಶ್ಯಕ, ಅದಕ್ಕೆ ಯಾರ ಹತ್ರ ಹೋಗಿದ್ರಿ? ಯಾರ ಹತ್ರ ಹೋಗಿ? ನಾನು ಅಂದ್ರೆ ಅದೇ ಬೇರೆ ಯಾರ ಹತ್ರ ಹೋಗಿ ನಾನು ಸಹಾಯ ಕೇಳ್ಬಿಟ್ಟು ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕು ಅಂತ ಹೇಳಿ ಇದ್ದೀನಿ. ಆದ್ರೆ ಇನ್ನು ನಾನು ಯಾರ ಹತ್ರ ಹೋಗ್ಲಿಲ್ಲ, ಹೋಗ್ಬೇಕು ಅನ್ನೋ ಯೋಚನೆ ಇದೆ. ಆದ್ರೆ ಈ ರೀತಿ ಈ ಸಂಘದವರೆಲ್ಲ ಬಂದು ಮನೆ ಹತ್ರ ಎಲ್ಲ ಬಂದು ಗಲಾಟೆ ಮಾಡೋದು, ಅದು ಇದು ಅಂತ ಗಲಾಟೆಗಳಾಗ್ತಾ ಇರೋದ್ರಿಂದ ಯಾರಿಗೂ ನನ್ನ ಮೇಲೆ ಒಂದು ನಂಬಿಕೆ ಬರ್ತಾ ಇಲ್ಲ. ಹಾಗಾಗಿ ನಮಗೆ ಯಾರು ಸಹಾಯನೂ ಮಾಡ್ತಾ ಇಲ್ಲ. ಅದರಿಂದಾಗಿ ನನಗೆ ಜೀವನಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಇವಾಗ ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಬೇಕಾಗ್ತದೆ? ಈಗ ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಾದ್ರೆ ಮಿನಿಮಮ್ 15,000 ರಿಂದ 20,000 ನನಗೆ ಇವಾಗ ಬೇಕಾಗಿರೋದು. ಈಗ ಅಷ್ಟು ಹಣಕ್ಕಾಗಿ ನಾನೀಗ ಪರದಾಡ್ತಾ ಇದ್ದೀನಿ. ಅದೇ ತರ ಮೈಸೂರಲ್ಲಿ ಅದೇ ಬಟ್ಟೆ ಇದೆಯಾ? ಬಟ್ಟೆನ ಸೇಲ್ ಮಾಡಿ ತಂದು ಇಲ್ಲ, ಇವಾಗ ಎಲ್ಲ ಮುಗ್ದೋಗಿದೆ. ಈಗಿನ ಸ್ವಲ್ಪನೇ ಇರೋದು ಬಟ್ಟೆ, ಈಗ ಅದನ್ನು ಮುಗ್ದೋಗಿದೆ. ಅದಿದ್ದಾಗ ಅದರದ್ದು ಇದರಲ್ಲಿ ನಡೀತಾ ಇತ್ತು. ಅದಲ್ಲದೆ ಸರಿ, ನಾವು ನಿನ್ನೆ ಬಂದಿದ್ದೀವಿ, ಬಂದ ನಂತರ ಏನೆಲ್ಲ ಆಗಿದೆ ಅಂತ ಹೇಳ್ಬೋದಾ?
ನೆನ್ನೆ ನೀವು ಬೆಳಿಗ್ಗೆಯಿಂದ ನನ್ನ ಜೊತೆಲಿ ಇದ್ದು ನನ್ನ ಸಮಸ್ಯೆಗಳನ್ನೆಲ್ಲ ತಿಳ್ಕೊಂಡು ನನಗೆ ಪೊಲೀಸ್ ಸ್ಟೇಷನಿಗೆ ಬಂದು ಕಾನೂನು ರೀತಿ ಅದು ಏನು ಪ್ರೊಸೀಜರ್ ಇದೆ ಅದೆಲ್ಲ ಇದು ಮಾಡಿ ನೀವು ಕಂಪ್ಲೇಂಟ್ ಎಲ್ಲ ಮಾಡಿ ಕೊಟ್ರಿ. ಅಲ್ಲಿನ ಪೊಲೀಸ್ ಸ್ಟೇಷನ್ಲೂ ಕೂಡ ಪೊಲೀಸವ್ರೆಲ್ಲ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ. ಹಾಗೆ ನೀವು ಎಲ್ಲ ಇದು ಮಾಡಿ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಮಾಡಿಬಿಟ್ಟು ಕಾನೂನು ರೀತಿ ಏನೇನಿದೆ ಅದು ಗೈಡ್ಲೈನ್ಗಳನ್ನ ನೀವು ನಮಗೆ ಹೇಳ್ಕೊಟ್ರಿ. ಅದೆಲ್ಲ ಆಗಿ ಮನೆಗೆ ಬರೋಷ್ಟರಲ್ಲಿ ಧರ್ಮಸ್ಥಳ ಸಂಘದವರು ಮನೆ ಹತ್ರ ಬಂದಿದ್ರಂತೆ. ಏನೇ ಸಮಸ್ಯೆ ಇದ್ರೂ ನಾವು ಪರಿಹರಿಸ್ಕೋಬೋದಿತ್ತಲ್ಲ ನಮ್ಮ ಸಂಘದ ಮೂಲಕ, ಯಾಕೆ ಮೂರನೇ ವ್ಯಕ್ತಿಗಳ ಹತ್ರ ಹೋಗಿದ್ದೀರಾ ಅಂತ ಕೇಳಿದ್ದಾರೆ ನನ್ನ ತಾಯಿ ಹತ್ರ. ನಾನು ಇಲ್ಲಿಗೆ ನಿಮ್ಮನ್ನ ನಾನು ನೇರವಾಗಿ ನಾನು ಭೇಟಿ ಆಗಲಿಲ್ಲ. ನಾನು ಇದಕ್ಕೆ ಮುಂಚೆ ನಾನು ಅವರ ಆಫೀಸಿಗೆ ಹೋಗಿ ನನ್ನ ಸಮಸ್ಯೆನ ನಾನು ಹೇಳ್ಕೊಂಡಿದ್ದೀನಿ. ಅಲ್ಲಿಂದ ನನಗೆ ಯಾವುದೇ ಇದು ಪರಿಹಾರ ಸಿಗಲಿಲ್ಲ. ಹಾಗಾಗಿ ನಾನು ನಿಮ್ಮ ಮೂಲಕ ಬರಬೇಕಾಯಿತು. ಅದಕ್ಕೆ ನಾವು ಹೇಳಿದ್ದೀವಿ, ಈಗ ನಾವು ನಿಮ್ಮ ಹತ್ರ ಏನು ಸಿಗದೇ ಇದ್ದಾಗಲೇ ಬಂದಿದ್ದೀವಿ. ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀವಿ ಅಂತ ಗೊತ್ತಾದ ಮೇಲೆ ಈಗ ಬಂದು ನನಗೆ ನೀವು ಪರಿಹಾರ ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಅವರು. ಈಗ ಅಲ್ಲಿವರೆಗೆ ಅವ್ರಿಗೆ ಪರಿಹಾರ ಕೊಟ್ಟಿದ್ದಿದ್ರೆ ನಾನು ನಿಮ್ಮವರೆಗೆ ಬರೋ ಅವಶ್ಯಕತೆ ನನಗೆ ಇರಲಿಲ್ಲ. ಈಗ ಅವರು ಈಗ ಕಂಪ್ಲೇಂಟ್ ಆದ ಮೇಲೆ ಹೇಳ್ತಾ ಇದ್ದಾರೆ, ಬನ್ನಿ ಬಂದು ಕೂತು ಮಾತಾಡೋಣ, ಇವಾಗ ನಾವು ಏನಾದರೂ ನಮ್ಮಲ್ಲೇ ಪರಿಹಾರ ಮಾಡ್ಕೊಳ್ಳುವ ಅಂತ ಅವ್ರು ನಮ್ಮನ್ನ ಕರೀತಾ ಇದ್ದಾರೆ. ಇದು ಮುಂಚೆನೆ ಮಾಡ್ಬೋದಿತ್ತಲ್ಲ. ಇದನ್ನ ನಾನು ಮೊದಲೇ ಹೋಗಿ ನಾನು ಅವ್ರ ಹತ್ರ ಹೇಳಿದ್ದೀನಿ. ಅಲ್ಲಿವರೆಗೆ ಅವ್ರು ಯಾವುದೇ ಇದು ರೆಸ್ಪಾನ್ಸ್ ಮಾಡಿಲ್ಲ. ಇವಾಗ ಹೇಳ್ತಾ ಇದ್ದಾರೆ ಕೂತು ಮಾತಾಡುವ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವರು ಹೇಳೋದು ಕೇಳ್ತೀರಾ? ಕಾನೂನು ಪ್ರಕಾರ ಹೋಗ್ತೀರಾ? ನಾವು ಕಾನೂನು ಪ್ರಕಾರನೇ ಹೋಗ್ತೀನಿ. ಕಾನೂನು ಪ್ರಕಾರನೇ ಹೋಗ್ತೀನಿ. ಏನೀಗ ನಾವು ಹೇಳ್ತಾ ಇದ್ದೀವಿ, ಏನು ದಾಖಲೆ ಇದೆ ಅದು ಕೊಡಲಿ. RBI ಏನು ನಿಯಮ ಇದೆ ಅದರ ಪ್ರಕಾರ ಎಲ್ಲವನ್ನೂ ದಾಖಲೆ ತಂದು ಕೊಟ್ಟು ಹೇಳಿದ್ವಲ್ಲ, ನಾವು ಇಷ್ಟು ದಿನ ಎಷ್ಟು ದುಡ್ಡು ಕಟ್ಟಿದೀವಿ ಅದು ಲೆಕ್ಕಾಚಾರ ಮಾಡಿ ನಮಗೆ ಕೊಡ್ಲಿಕ್ಕಿದ್ರೆ ನಮಗೆ ಕೊಡ್ಲಿ. ಬ್ಯಾಂಕ್ ಖಾತೆ ಮುಖಾಂತರವಾಗಿ ನೀವು ನೇರವಾದ ಕಟ್ಟಿ. ನಾವು ಹೇಳ್ತಲ್ಲ ಕಟ್ಟೋದು ಬೇಡ ಅಂತ ಹೇಳಲ್ಲ. ಅವರು ನಮ್ಮ ದೇವರನ್ನ ಇಟ್ಬಿಟ್ಟು ದುಡ್ಡು ಮಾಡ್ತಾ ಇರೋದು. ಹಿಂದೂ ದೇವರನ್ನ ಇಟ್ಟು ಯಾವುದೇ ಒಂದು ಪುಸ್ತಕ ನೋಡಿ, ಅದರಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋ ಇಟ್ಟು ಬಡವರನ್ನು ಎದುರಿಸ್ತಾ ಇರೋದು. ಎದುರಿಸಿಬಿಟ್ಟು ದುಡ್ಡು ಮಾಡ್ತಾರೆ. ಇನ್ನೊಂದು ವಿಷಯ ಮಾಡಲಿ ಅವರು, ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ನೋಡಿ, ನಾಳೆಯಿಂದ ಏನೋ ಬಾಹುಬಲಿ ಅವರು ಶಾಂತಿಯ ಸಂದೇಶವನ್ನು ದೇಶಕ್ಕೆ ಸಾರಿದವರು, ಅವರ ಫೋಟೋವನ್ನು ಇಡಲಿ ಅಲ್ವಾ? ಶಾಂತಿ ನೆಮ್ಮದಿಯಿಂದಿರುವ ವ್ಯವಸ್ಥೆ ಮಾಡಲಿ. ಅದನ್ನಿಟ್ಟು ನೆಕ್ಸ್ಟ್ ಮುಂದಿನ ಅಲ್ಲಿ ಅವರು ಬಡ್ಡಿವಾರ ಮಾಡಲಿ. ಹಿಂದೂ ದೇವರನ್ನ ಇಟ್ಬಿಟ್ಟು ನೀವು ಬಡ್ಡಿವಾರ ಮಾಡಬೇಡಿ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯನ್ನು. ಅದು ಅಲ್ಲದೆ ಧರ್ಮಸ್ಥಳ ಇನ್ಸ್ಟಿಟ್ಯೂಟ್ ಅಂತೇಳಿ 1971ರಲ್ಲಿ ಏನೋ ಈ ಧರ್ಮಸ್ಥಳದವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಫಿಡವಿಟ್ ಕೊಟ್ಟಿದ್ದಾರೆ. ಅದು ಇನ್ಸ್ಟಿಟ್ಯೂಟ್. ಅದು ಇನ್ಸ್ಟಿಟ್ಯೂಟಲ್ಲಿ ಒಂದು ಇನ್ಸ್ಟಿಟ್ಯೂಟ್ ರೀತಿಯಲ್ಲಿ ಬಡ್ಡಿವಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ವಿಷಯ ಮಾಡಿ ದೇಶಕ್ಕೆ ಶಾಂತಿಯನ್ನು ಸಾರಿದ ಬಾಹುಬಲಿ ಅವರ ಫೋಟೋವನ್ನು ಮಾಡ್ಬೋದಲ್ಲ, ಯಾರಿಗೂ ತೊಂದರೆ ಇಲ್ವಲ್ಲ. ಇನ್ನು ಮುಂದಿನ ಅದನ್ನೇ ಆಗಬೇಕು, ನಮ್ಮ ಜನತೆ ಎಚ್ಚೆತ್ತುಕೊಳ್ಳುವ. ಅದು ಅಲ್ಲದೆ ಇವಾಗ ನಿನ್ನೆ ನಾವು ಠಾಣೆಗೆ ಹೋಗಿದ್ದೀವಿ. ಒಳ್ಳೆ ರೀತಿಯಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ ವಿರಾಜಪೇಟೆ ಪೊಲೀಸರು. ಅವ್ರು ಇನ್ನು ನಾವು ನೇರವಾಗಿ FIR ಮಾಡ್ತೀವಿ. ಇನ್ನು ಯಾರಾದರೂ ಇವರ ಮನೆಗೆ ಹೋಗಿ ತೊಂದರೆ ಕೊಟ್ಟರೆ ನೇರವಾಗಿ FIR ಆಗ್ತಾ ಅವ್ರು ಜೈಲು ಹಾಕೋ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲೂ ಕೇಳ್ತಾ ಇರೋದು ಈ ಒಂದು ಭಾಗದ ಜನರಿಗೆ, ವಿರಾಜಪೇಟೆ ಆಗಲಿ, ಕೊಡಗಾಗಲಿ ನೋಡಿ, ಎಷ್ಟೋ ಜನ ಇದ್ದಾರೆ, ಎಷ್ಟೋ ಒಳ್ಳೊಳ್ಳೆ ಜನ ಇದ್ದಾರೆ, ವಿದ್ಯಾವಂತರು ಇದ್ದಾರೆ. ತಾವು ಇವ್ರಿಗೊಂದು ಹೆಲ್ಪ್ ಮಾಡಿ, ಒಂದು ಸಹಕಾರಕ್ಕೆ ನಿಲ್ಲಿ. ಅದೇ ರೀತಿಯಲ್ಲಿ ಈ ಒಂದು ಪ್ರಾಂತ್ಯದಲ್ಲಿ, ಈ ಒಂದು ಭಾಗದಲ್ಲಿ ಎಷ್ಟೋ ಜನ ನೊಂದ್ಕೊಂಡಿದ್ದಾರೆ ಇದೇ ಥರ. ಆದರೆ ಹೇಳಲಿಕ್ಕೆ ಭಯ. ಒಂದು ಕಡೆಯಿಂದ ಈ ಬಡ್ಡಿವಾರ ಪುಸ್ತಕದಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ಬಿಟ್ಟು ಅದನ್ನು ಮಾಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ದಾದಾಗಿರಿ ರೌಡಿಸಂ ನೋಡಿ, ಇವರ ಮನೆಗೆ ಬೆಳಗ್ಗೆಯಿಂದ ಸಾಯಂಕಾಲ ಬಂದು ಕೂರೋದು, ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಆವಾಗ ಯಾರೂ ಇದಕ್ಕೆ ಹೆದರಬೇಡಿ. ನಿಮಗೆ ಏನೇ ತೊಂದರೆ ಇದ್ದರೂ ನೇರವಾಗಿ ಸೌಜನ್ಯ ಹೋರಾಟ ಕರೆ ಮಾಡಿ. ಅದು ಅಲ್ಲ ನೋಡಿ, ಸಂಚಾರಿ ಸ್ಟುಡಿಯೋ ಇಲ್ಲ ಆಯ್ ಕರ್ನಾಡು, ನಮ್ಮ ಯೂಟ್ಯೂಬ್ ಚಾನಲ್ ತುಂಬ ಜನ ಇದ್ದಾರೆ. ಎಲ್ಲರೂ ಅದರಲ್ಲಿ ನಂಬರ್ ಬರ್ತಾ ಇರುತ್ತೆ, ಅವರಿಗೆ ಕರೆ ಮಾಡಿ. ನಿಮ್ಮ ಸಹಕಾರ ನಾನು ನಿಲ್ತೀನಿ. ನಾನು ಯಾರಿಗೂ ಹೇಳ್ತಾ ಇಲ್ಲ, ನಾವು ನಮ್ಮ ಹೋರಾಟಗಾರರು ಹೇಳ್ತಾ ಇಲ್ಲ ಕಟ್ಟೋದು ಬೇಡಿ ಅಂತ. ನಾವು ಕಟ್ತೀವಿ, ಕಟ್ಟಿ ಅಂತಲೇ ಹೇಳು. ಆದರೆ ಎಲ್ಲ ಕಾನೂನು ಪ್ರಕಾರವಾಗಿರಲಿ. ದಬ್ಬಾಳಿಕೆ, ದರೋಡೆ, ಅವ್ಯಾಜ ಶಬ್ದಗಳನ್ನ ಬೈಯೋದು, ನಿಂದಿಸುವುದು, ಅವ್ರನ್ನ ಆತ್ಮಹತ್ಯೆಗೆ ಪ್ರಚೋದನೆ ಮಾಡೋ ಕೆಲಸವನ್ನು ನಿಮ್ಮ ಎಲ್ಲರೂ ಕೇಳ್ಕೊಳ್ಳೋದು ಇದು ಮಾಡಬೇಡಿ. ನಿನಗೆ ಹೋಗಿ ಆ ಒಂದು ಮಗು ವಿಷಯ ನೋಡಿ, ಆ ಒಂದು 2 ಹೆಣ್ಣು ಮಕ್ಕಳನ್ನು ದಾರಿಗೆ ಬಿಡಿ ಅಂತ ಹೇಳುವಂಥ ಆ ಒಂದು ಹೆಣ್ಣುಮಗಳು ಯಾವ ರೂಪದಲ್ಲಿ ಇರ್ಬೋದು, ಎಷ್ಟೇ ಒತ್ತಡ ಇರಲಿ ಬೇಡದಲ್ಲ. ನೀವು ಒತ್ತಡ ಇಟ್ಕೊಳ್ಳಿ, ಒತ್ತಡ ಇದೆ ನಮಗೆ ಗೊತ್ತು. ಇನ್ನೇ ವಿಜಯನಗರಲ್ಲಿ ನಮ್ಮದೇ ತಾಲೂಕು, ಕಡಬ ತಾಲೂಕು ಪಕ್ಕದಲ್ಲಿ ಸವಣೂರು ಸಂತೋಷರಯ್ಯವರು ಅವರ ಹೃದಯಾಪಕ ಆಗಿರೋದು ಒತ್ತಡದ ಮೇರೆಗೆ, ಒತ್ತಡದಿಂದ ಆಗಿರೋದು. ಇವತ್ತು ನಮಗೆ ಕರೆ ಬರ್ತಾ ಇದೆ. ಇವತ್ತು SKD ಪ್ರತಿಯೊಬ್ಬರು ಕರೆ ಮಾಡ್ತಾ ಇದ್ದಾರೆ. ಸರ್, ಅವರು ಪಕ್ಕದಲ್ಲಿ ಕಲಬುರಗಿಗೆ ಈ ಅನಿಲ್ ಅಂತ ಹೇಳುವ ನಿರ್ದೇಶಕರು ಅವ್ರು ಹೋಗಿದ್ರು. ನೆಕ್ಸ್ಟ್ ನಿಮ್ಮ ಹತ್ರ ಬರ್ತಾ ಇದ್ದೀವಿ, ಆಗಬೇಕಲ್ಲ, ಇಷ್ಟು ಟಾರ್ಗೆಟ್ ಆಗಬೇಕಂತ ಈ ಒತ್ತಡದಿಂದ ಅವರಿಗೆ ಹೃದಯಾಪಕ ಆಗಿರೋದು. ಇನ್ನೂ ಆಗ್ತಾಯಿದೆ. ತುಂಬ ಜನ, ಕೆಲ ಜನ ಹಾಸ್ಪಿಟಲ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಆಗಬಾರ್ದು. ಅಲ್ಲ, ಅವರು ಎಚ್ಚರಿಕೊಳ್ಬೇಕು. ನೀವು ಬಾಯಿಗೆ ಬಂದಂಗೆ ಅವರೇ ಹೇಳ್ದಾರೆ ಅಂತ ಹೇಳಿ ಇಲ್ಲಿ ಬಂದು ಬೈಬೇಡಿ. ನೀವು ಕೇಳಿ,
ಪ್ರತಿಯೊಬ್ಬರಿಗೂ ಸೇವಾ ಪ್ರತಿನಿಧಿ ಅಲ್ಲ, ಎಲ್ಲರಿಗೂ ಕೇಳ್ಬೋದು ಏನು ನಿಯಮ ಇದೆ, ಅವ್ರು ಏನು ಹೇಳ್ತಾ ಇರೋದು ಅದು ತಂದು ಕೊಡಿ, ನಾವು ದುಡ್ಡು ತಂದು ಕೊಡ್ತೀವಿ. ನಮಗೆ ದಾದಾಗಿರಿ ಮಾಡ್ಲಿಕ್ಕೆ ಆಗಲ್ಲ, ಕಾನೂನಲ್ಲಿ ಇಲ್ಲ, ಭಾರತ ದೇಶ ಕಾನೂನಿಲ್ಲ. ನೇರವಾಗಿ ಮಾತಾಡ್ಲಿಕ್ಕೆ ಇರಿ ಇವಾಗ ಎಲ್ಲರೂ. ನಿಮ್ಮ ಕಾನೂನು ಏನೋ ಈ ಸಂಘದ 40,000 ಜನಸಂಖ್ಯೆ ಇದೆಯಲ್ಲ, ಯಾವುದು ಕೆಲಸವರು ಇದ್ದಾರ, ಅವರು ಒಂದಾಗಿ ನೀವು. ನಾವು ಹೇಳೋದು ತಪ್ಪೇನಾ? ನಾವೇ ತಪ್ಪಾಗಿ ಹೇಳ್ತಾ ಇದ್ದೀವಾ? ನಾವು ಯಾರಿಗೊಂದು ಸುಳ್ಳು ಬೇಡ ಸಂದೇಶ ಕಳಿಸ್ತಾ ಇಲ್ಲ, ಯಾರ ತೇಜೋದೆ ಮಾಡ್ಲಿಕ್ಕಲ್ಲ. ಇನ್ನೂ ಬ್ರಿಟಿಷರ ಆಳ್ವಿಕೆ ಇಲ್ಲಿ ಆಗಬಾರ್ದು, ಇನ್ನು ಬ್ರಿಟಿಷರ ಆಳ್ವಿಕೆ ಅಂತ್ಯ ಆಗಬೇಕು. ಅಂತ್ಯ ಆಗಿದೆ, ಇಂಥ ಬ್ರಿಟಿಷರು ಇನ್ನು ಬರಬಾರ್ದು. ಇದಂತ ಹೇಳಿದ್ರೆ ಸ್ಲೋ ಪೋಷನ್ ಅಂತ ಹೇಳಿದ ನಿಧಾನಕ್ಕೆ ಬಿಡ್ತಾ ಇರೋದು. ಇವರು ಮೊದಲು ಸಣ್ಣ ಸಣ್ಣ ಸಾಲ ತಗೊಂಡ್ರು, 50,000, 10,000, 50,000, 1 ಲಕ್ಷ. ಇವಾಗ 1 ಲಕ್ಷ ಕಟ್ತಾ ಇರುವಾಗ ಒಂದು 70,000 ಕಟ್ಟಿದ್ರೆ ಹೇಳ್ತಾರೆ ನೀವು 30,000 ಬ್ಯಾಲೆನ್ಸ್ ಇದ್ರು, ನೀವು ಒಂದು ವಿಷಯ ಮಾಡಿ ಆ 30,000 ತಂದು ಕಟ್ಟಿ ಅದಕ್ಕೆ ಕ್ಲಿಯರ್ ಮಾಡ್ತೀವಿ ಅಂತ. ಅಷ್ಟೊತ್ತಿಗೆ ಇನ್ನೊತ್ತರ ಒಂದು ಫೈನಾನ್ಸ್ ಹತ್ರ ಹೋಗ್ತಾನೆ, ಅಲ್ಲಿ 10% ತರ್ತಾನೆ. ತಂದು ಇದಕ್ಕೆ ಕಟ್ಟುವಾಗ ಹಳೇದು 1 ಲಕ್ಷಕ್ಕೆ ಬಡ್ಡಿ ಹಾಕಿದ್ರು ಯಾವ ಬಡ್ಡಿಯನ್ನು ಈ 30,000ಕ್ಕೆ ವಿಧಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ನಮ್ಮ ಜನ ತೇಜೋದೆ ಮಾಡ್ತಾ ಇದ್ದಾರೆ. ಇವರ ಹೇಳ್ತಾರೆ ಈಗ 4 ಲಕ್ಷ ರೂಪಾಯಿಗೆ ಯಾವುದೋ ಮಿಷಿನಲ್ಲಿ ಹಾಕಿಬಿಟ್ಟು ಯಾವುದೋ ಆಳೆ ಪಾತ್ರೆಲ್ಲ ಮಾಡೋದು ಅದೆಲ್ಲೋ ಪಾಪ ತೋಟಕ್ಕೆ ಹೋಗಿ ಅದನ್ನು ಅಲ್ಲಿಂದ ತರ್ತಾ ಇದ್ದಾರೆ. ತಂದುಬಿಟ್ಟು ರಾತ್ರಿ ಆಗಲೂ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಮಾಡ್ತಾ ಬರುವ ದುಡ್ಡಲ್ಲೇ ಕಟ್ತಾ ಇದ್ದಾರಂತೆ. ಆದರೆ ಇವರ ಆ ಒಂದು ಏನಂತ ಮಾನಸಿಕ ಕಿರುಕುಳದಿಂದ ಮಾಡ್ಲಿಕ್ಕೆ ಆಗದೆ ನಿಲ್ಲಿಸಿರೋದು ದುಡ್ಡಿಲ್ಲ. ಇವಾಗ ಗ್ರಾಮದ ಅಭಿವೃದ್ಧಿ ಅಂತ ಹೇಳಿದ್ರೆ ಇದೇ ಒಂದು ಉದಾಹರಣೆ ತಗೊಳ್ಳಿ. ಗ್ರಾಮದ ಅಭಿವೃದ್ಧಿ ಅಂತ ಹೇಳಿದ್ರೆ ಸರಿ, RBI ನಿಯಮ ಪ್ರಕಾರ ಒಂದು ಸಾಲ ಕೊಟ್ಟರೆ ಒಂದು ವರ್ಷಕ್ಕೆ 12 ತಿಂಗಳು, 12 ತಿಂಗಳಲ್ಲಿ 12 ಸಾರಿ ಕಟ್ಟಲಿಕ್ಕೆ. ಆವಾಗ ಬ್ಯಾಂಕ್ವರೆಗೂ ಅವರು ಅಭಿವೃದ್ಧಿ ಆಗ್ತಾ, ಇನ್ನೊಬ್ಬರೇ ಸಾಲ ಕೊಡ್ತಾ ಬಡ್ಡಿ ತಗೊಳ್ತಾ ಅವರು ಒಂದು ಬ್ಯಾಂಕನ್ನು ನಡೆಸ್ಬೋದು. ಇದು ಆ ಥರ ಮಾಡ್ತಾ ಇಲ್ಲ. RBI ನಿಯಮನೇ ಇಲ್ಲ, ವಾರಕ್ಕೆ ದುಡ್ಡು ಕಲೆಕ್ಷನ್ ಮಾಡೋದು ನಿಯಮನೇ ಇಲ್ಲ. ಇವಾಗ ನೀವೇ ನೋಡಿ ಅದನ್ನು ನಡೆಸ್ತಾ ಇದ್ದಲ್ಲ ಪಾಪ. ಮೊದಲನೇ ವಾರ ಒಂದು ತಿಂಗಳಿಗೆ 10,000, 1 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ 14,000 ಬಡ್ಡಿ ಆಗುತ್ತೆ. ಅದರಲ್ಲಿ ವರ್ಷಕ್ಕೆ ಕಟ್ಟೋದಾದರೆ ತಿಂಗಳಿಗೆ 9,000 ಚಿಲ್ಲರೆ ಅಮೌಂಟ್ ಬರ್ತಾ ಇತ್ತು. ನೀವು ಆ ವಾರ ಕಟ್ಟುವಾಗ ಏನಾಗಿದೆ ನಿಮಗೆ ಏಟ್ ಅಂತ ಹೇಳಿದ್ರೆ, ಫಸ್ಟ್ ವಾರ ನಿಮಗೆ ಒಂದು 5,000 ವ್ಯಾಪಾರ ಆಯಿತು, 2,000 ಲಾಭ ಇತ್ತು ಅನಿಸ್ಬೋದು. ಆ 2,000 ಲಾಭದಲ್ಲಿ ನೆಕ್ಸ್ಟ್ ವಾರಕ್ಕೆ ನಿಮಗೆ ಮೆಟೀರಿಯಲ್ ಹಾಕ್ಬೋದಿತ್ತು, ಅಲ್ಲಿ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ. ಆ 2,500 ಇಸ್ಕೊಂಡು ಹೋಗಾಯ್ತು. ನಿಮ್ಗೆ ನೆಕ್ಸ್ಟ್ ವಾರಕ್ಕೆ ನೀವು ಮೆಟ್ಲು ಹಾಕ್ಲಿಕ್ಕೆ ಆಗ್ತದೆ. 2ನೇ ವಾರ ಇದೇ ತರ್ತಾನೆ, 3ನೇ ವಾರ ಇದೇ ತಾನೆ. ನೀವು 3 ವಾರದ ದುಡ್ಡಿದೆ 4ನೇ ವಾರಕ್ಕೆ ಅದರ ಲಾಭಾಂಶ ತೆಗೆದು ಕಟ್ಟಿದರೆ ನೀವು ಅಭಿವೃದ್ಧಿ ಆಗ್ತೀರಿ. ನೀವು ಅಭಿವೃದ್ಧಿ, ಗ್ರಾಮ ಅಭಿವೃದ್ಧಿ ಆಗ್ತಾ ಇದೆ. ಇದು ಗ್ರಾಮಾಭಿವೃದ್ಧಿ ಅಂತ ಹೇಳೋದು. ಇದು ಹೊರತು ನಿಮ್ಮಲ್ಲಿ ಬಂಧನ ಮಾಡಿ 8 ತಿಂಗಳಾಗಿದೆ ನೀವು ಸಿಗುತ್ತೆ. ಯಾರಿಗೂ ಲಾಸ್? ನಿಮಗೂ ಲಾಸ್ ತಾನೆ, ಗ್ರಾಮಕ್ಕೂ ಲಾಸ್ ತಾನೆ, ದೇಶಕ್ಕೂ ಲಾಸ್ ತಾನೆ. ಇದು ಗ್ರಾಮಾಭಿವೃದ್ಧಿನ? ಇದು ಮಾಡಬೇಡಿ. ಇದನ್ನು ನಾವು ಹೇಳ್ತಾ ಇರೋದು. ಒಂದನೇದಾಗಿ ಮತ್ತೆ ಇನ್ನೊಂದು ಕಡೆಯಿಂದ ಹೇಳ್ತಾ ಇರೋ ಪ್ರಕಾರ ಅಂತ ಹೇಳಿದ್ರೆ ಇಲ್ಲ 14% ಬಡ್ಡಿ ಅಷ್ಟೇ ಇರೋದು. ಆಯ್ತು ಸ್ವಾಮಿ, ನಿಮ್ಮ ಪ್ರಕಾರಕ್ಕೆ ನಾವು ಬರ್ತೀವಿ. ನೀವು 1 ಲಕ್ಷ ರೂಪಾಯಿ ಸಾಲ ಕೊಡಿ, 14,000 ಬಡ್ಡಿ ಆಗುತ್ತೆ 14% ರೀತಿಯಲ್ಲಿ. ಅವರು ವರ್ಷಕ್ಕೆ ಈ ಜನವರಿಯಲ್ಲಿ ತೆಗೆದು ಬರುವ ಜನವರಿಯಲ್ಲಿ 14,000 ಕಟ್ಟಿದ್ರೆ ಸಾಕ, ಒಟ್ಟಿಗೆ ಕಟ್ತೀವಿ. ಒಪ್ತೀರಾ? ಅದೊಪ್ಪಲ್ಲ ಇವರು, ಅದೊಪ್ಪೋದೇ ಇಲ್ಲ. ಅವರಿಗೆ ವಾರ ಬೇಕು. ಅಂದರೆ ಇದು ಚಕ್ರ ಬಡ್ಡಿ ಅಂತ ಹೇಳ್ತೀವಿ. ಇದು 50% ಅಂತಲ್ಲ, 50 ನಮ್ಮ ಕಡೆಯಿಂದ ತಗೊಳ್ತಿದ್ದೆ 100%. 1 ಕೋಟಿ ಹಾಕಿದರೆ 1 ವರ್ಷಕ್ಕೆ ಇನ್ನು 1 ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಇದೇನು ಇಷ್ಟು ವಿದ್ಯೆ ಕಲ್ತಿರುವಂಥ ಈ SKDRDP ಅಧ್ಯಕ್ಷರಿಗೆ ಗೊತ್ತಾಗ್ತಾ ಇಲ್ವಾ? ಟ್ರಸ್ಟ್ ಮಾಡಿಸಿ ನಾವೇನೋ 40 ಜನ ಕೆಲಸ ಕೊಟ್ಟಿದ್ದೀವಿ ಅಂತೇಳಿ ಇದು ಮಾತ್ರ ಗೊತ್ತಿರೋದಾ? ಇದು ನಾನು ಕೇಳ್ತಾ ಇರೋದು. ಇದಕ್ಕೆ ಪ್ರಶ್ನೆ ಹುಡುಕಿ. ಇದೇ ಗ್ರಾಮದ ಅಭಿವೃದ್ಧಿ ಇದೇನಾ? ಈ ರೀತಿಯಲ್ಲಿ ಆಗಬಾರ್ದು. ಇನ್ನೊಂದು ಕಡೆನೂ ಇದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಏನಾದರೂ ತೊಂದರೆ ಇವಾಗ ಕೊನೆಯ ಹಂತದಲ್ಲಿ ಕರೆ ಮಾಡ್ರು ನಮಗೆ, ಅದನ್ನ ಒಂದು ದಿನನೂ ತಡ ಮಾಡಿಲ್ಲ. 3ನೇ ತಾರೀಕು ನಾವು ಬರ್ತಾ ಮೇಡಮ್ಗೆ ಹೇಳಿದ್ವಿ, ನಮ್ಮ ದೊಡ್ಡವರಲ್ಲಿ ಹೇಳಿದ್ರು ಹೋಗಿ 6 ಜನ ಹೋಗ್ಲೇಬೇಕು, ಪಾಪ ತುಂಬಾ ತೊಂದರೆಯಲ್ಲಿ ಇದ್ದಾರೆ, ಅವರ ಕೊನೆಯ ಹಂತದಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಅಷ್ಟೊತ್ತಿಗೆ ರೀನಾ ಮೇಡಮ್ ಕರೆ ಮಾಡಿ ನಾವು ಒಟ್ಟಿಗೆ ಬೇಗ ಬಂದಿದ್ವಿ. ಇದು ನಮ್ಮ ಕೆಲಸ, ನಾವು ಮಾಡ್ತಾ ಇರುವಂತ ಒಂದು ಧರ್ಮದ ಕೆಲಸ ಅಂತ ಹೇಳುದು. ನಮ್ಮನ್ನ ಇಲ್ಲಿ ಕಳಿಸಿರೋದು ಏನೋ ನಮ್ಮ ದೊಡ್ಡವರಂತ ಅಲ್ಲ, ಅಲ್ಲಿ ಇದ್ದಾರೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ, ಆ ಸೌಜನ್ಯ ಇದ್ದಾರೆ, ಅವರು ಮಾಡಿ ಕಳಿಸ್ತಾ ಇರೋದು. ಅವರ ಮುಖಾಂತರ ಇವತ್ತು ಬಂದಿರೋದು. ಅವರು ಹೇಳಿದ್ರು ಹೋಗಿ ನಂದೇ ದುಡ್ಡು ಕೊಟ್ಟಿರೋದು ಅವರಿಗೆ. ನನ್ನ ಉಂಡಿಗೆ ನೀವು ಹಾಕಿರೋ ದುಡ್ಡನ್ನೇ ನಾನು ಅವ್ರಿಗೆ ಬಡ್ಡಿಗೆ ಕೊಡಿಸಿರೋದು, ಅದನ್ನು ನಿಲ್ಲಿಸಿ ಆ ಜೀವ ಉಳಿಸಿ ಅಂತ ಅವರೇ ಕಳಿಸಿರೋದು. ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಯಾರು ಆತ್ಮಹತ್ಯೆಗೆ ಶರಣಾಗಬೇಡಿ, ಧೈರ್ಯವಾಗಿ ನಿಲ್ಲಿ. ವಿರಾಜಪೇಟೆ ಪೊಲೀಸರಿಗೆ ತುಂಬ ಹೃದಯ ಸೌಜನ್ಯ ಪರವಾಟದಿಂದ ಒಂದು ಧನ್ಯವಾದಗಳು. ನ್ಯಾಯಾಲಯದಿಂದ ಆದೇಶ ಆಗಿದೆ, ಇದು ತನಿಖೆ ನಡೆಸಲಿಕ್ಕೋಸ್ಕರ. ಅದಕ್ಕೋಸ್ಕರ ನೊಂದವರು ಪ್ರತಿ ಠಾಣೆಗೆ ಹೋಗಿ ದೂರು ಕೊಡ್ತಾ ಇದ್ದಾರೆ. ಅಂದರೆ ಕೋರ್ಟ್ ಆದೇಶ ಆಗಿ ಪೊಲೀಸ್ ಮಹಾನಿರ್ದೇಶಕರ ಮುಖಾಂತರವಾಗಿ ರಾಜ್ಯದ ಪ್ರತಿಯೊಂದು ತಾಲೂಕು ಠಾಣೆಗಳಿಗೂ ಆ ಒಂದು ಪ್ರತಿ ರವಾನೆ ಆಗಿದೆ. ಅದರ ಮುಖಾಂತರವಾಗಿ ಯಾರಾದ್ರೂ ನೊಂದರು ಇದ್ದರೆ
ನಮ್ಮ ಸಂಪರ್ಕ ಸಿಗದಿದ್ದರೆ ನೇರವಾಗಿ ಠಾಣೆ ಹೋಗಿ ನೋಡಿ ಈ ಥರ ಆಗಿದೆ, ನನಗೆ ನೋವಾಗಿದೆ ಅಂತ ನೇರವಾಗಿ ಎಲ್ಲರೂ ದೂರು ದಾಖಲು ಮಾಡಿ. ಅದು ತನಿಖೆ ಆಗ್ತಾ ಇದೆ, ತನಿಖೆ ಆಗಬೇಕು, ಸತ್ಯಾಸತ್ಯತೆಗಳನ್ನ ಹೊರಗೆ ಬರಲೇಬೇಕು. ಇದು ಮಾಡ್ತಾ ಇರೋ ಸರಿಯಾದ ತಪ್ಪಂಬ ತಿಳಿಸ್ಬೇಕು. ಅದಕ್ಕೋಸ್ಕರ ಎಲ್ಲರೂ ಈ ಒಂದು ಅಕ್ರಮ ಬಡ್ಡಿ ದಂಧೆ ವಿರುದ್ಧವಾಗಿ ಎಚ್ಚೆತ್ತುಕೊಂಡು ತಮ್ಮ ಜೀವನ ಉಳಿಸಿ ಅಂತ ಈ ಮೂಲಕ ನಮ್ಮ ಸೌಜನ್ಯ ಪರ ಹೋರಾಟ ಕೇಳ್ಕೊಳ್ತಾ ಇದ್ದೀವಿ. ಇದೇನ ನಾನು ಕೇಳ್ತಾ ಇದ್ದು ಧರ್ಮಸ್ಥಳ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಇದು ಗ್ರಾಮಾಭಿವೃದ್ಧಿಯೇ? ತುಂಬ ಕೊನೆಯ ಪ್ರಶ್ನೆ ಇದು, ಇದೇನಾ ಗ್ರಾಮಾಭಿವೃದ್ಧಿ? ಏನಿಲ್ಲ, ಈಗ ಇವರು ಸದ್ಯಕ್ಕೆ ಹ್ಯಾಂಡ್ ಲೋನ್ ತಗೊಂಡವ್ರದ್ದು ಸಹ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ. ಅವರಿಗೆ ಸ್ವಲ್ಪ ದಿವಸ ಅಂತ ಅಲ್ಲ, ಅವರು ಚೇತರಿಸ್ಕೊಳ್ಬೇಕು. ತುಂಬಾ ಪ್ರಾಬ್ಲಮ್ ಇದ್ದಾರೆ. ಯಾರು ಬಂದು ಅವ್ರ ಹತ್ರ ಹಿಂಸೆ ಮಾಡಬಾರ್ದು ಅಂತ ಹೇಳಿದೀವಿ. ಅಕಸ್ಮಾತ್ ಆಗಿ ಬಂದು ಯಾರೇ ಹಿಂಸೆ ಮಾಡಿದ್ರು ಸುಮತ್ ಅವರ ಹೆಸರು ಗೊತ್ತಾಗಿದೆ ನಮಗೆ, ಪುನಃ ಅವ್ರು ಬಂದು ಹಿಂಸೆ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ನೇರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಅದನ್ನೇ ಹೇಳಿದ್ವಿ ನೋಡಿ ನಾವು. ನೀವು ಯಾರು ಅಕ್ಕಪಕ್ಕದಿಂದ ಸಾಲ ತಗೊಂಡ್ರೆ ಸ್ವಲ್ಪ ಟೈಮ್ ಕೊಡಿ ಅವರಿಗೆ. ಇವ್ರು ಹೇಳ್ತಾರೆ ಕಟ್ತೀವಿ ಅಂತ, ಹೋಗಿ ಕಿರುಕುಳ ಕೊಡಬೇಡಿ. ಅವ್ರನ್ನ ಪೊಲೀಸರನ್ನ ಕಳಿಸೋದು, ಅಕ್ಕಪಕ್ಕದ ಜಗಳ ಮಾಡಿಸೋದು, ಈ ಕೆಲಸಕ್ಕೆ ನಾವು ಕೈ ಹಾಕಲ್ಲ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಿ ಅಂತ ಕೇಳ್ಕೊಳ್ಳೋಣಲ್ಲ. ಸರಿ, ಬೇರೆ ಹೇಳಿಕೆ ನಮ್ಮ ಹೋರಾಟಗಾರರಿಗೆ? ಅದೇ ಸರ್, ಈಗ ನನ್ನ ಸಮಸ್ಯೆಗೆ ನೀವೆಲ್ಲ ಸ್ಪಂದಿಸಿ ಅಲ್ಲಿಂದ ಬಂದು ನನಗೆ ಇಲ್ಲಿ ಕೊಡಗಿನವರೆಗೆ ಬಂದುಬಿಟ್ಟು ನನ್ನ ಒಂದು ಕಷ್ಟಕ್ಕೆ ಇದು ಮಾಡಿ ಕೊಟ್ಟಿದ್ದೀರಾ. ಕಾನೂನು ರೀತಿ ಯಾವ ರೀತಿ ನಾನು ನಡ್ಕೊಳ್ಬೇಕು ಅನ್ನೋದನ್ನ ನನಗೆ ಮಾಹಿತಿ ಕೊಟ್ಟಿದ್ದೀರಾ. ನಿಮಗೆ ಎಲ್ಲರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.